ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಪದವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಬೇಕು, ಹಾಸ್ಟೆಲ್ ಸಂಖ್ಯೆಗಳನ್ನು ಹೆಚ್ಚಿಸಬೇಕು ಹಾಗೂ ಇನ್ನಿತರ ಬೇಡಿಕೆಗಳೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ಮಂಜುನಾಥ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷರಾದ ಅಶ್ವಿನಿ, ರಾಜ್ಯದ ಸದರಿ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅದು ತಮ್ಮ ಗಮನದಲ್ಲಿ ಇದೆ ಎಂದು ಭಾವಿಸುತ್ತೇವೆ. ವಿದ್ಯಾರ್ಥಿ ವೇತನ ವಿತರಣೆ ಆಗದಿರುವುದು ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದೆ. ನೂರಾರು ಬಡ ಕುಟುಂಬದ ವಿದ್ಯಾರ್ಥಿಗಳು ತಮ್ಮ ಉನ್ನತ ಶಿಕ್ಷಣದ ಪೂರೈಕೆಗಾಗಿ ವಿದ್ಯಾರ್ಥಿ ವೇತನದ ಮೇಲೆ ಅವಲಂಬಿತರಾಗಿರುತ್ತಾರೆ. ವಿದ್ಯಾರ್ಥಿ ವೇತನ ಸಿಗದಿದ್ದರೆ ಅವರಲ್ಲಿ ಬಹುಪಾಲು ಜನ ಶಿಕ್ಷಣವನ್ನು ಪೂರೈಸುವುದು ಕಷ್ಟವಾಗುತ್ತದೆ. ಈ ಕೂಡಲೇ ಪದವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಬೇಕು. ತುಮಕೂರು ಜಿಲ್ಲೆಯ ಪದವಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್ ಸಂಖ್ಯೆಗಳನ್ನು ಹೆಚ್ಚಿಸಬೇಕು ಮತ್ತು ಹಾಸ್ಟೆಲ್ ದಾಖಲಾತಿಯನ್ನು ಹೆಚ್ಚಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ಸರಿಯಾದ ಸಮಯಕ್ಕೆ ತಲುಪಲು ಸೂಕ್ತ ಬಸ್ಗಳ ಸೌಕರ್ಯ ಒದಗಿಸಿಕೊಡಬೇಕು ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಜಂಟಿ ಕಾರ್ಯದರ್ಶಿಯಾದ ಅಕ್ಷರ ಮತ್ತು ಸಂಘಟನಾಕಾರರಾದ ಭರತ್, ಸಚಿನ್, ನಂದೀಶ್ ಇತರರು ಭಾಗವಹಿಸಿದ್ದರು. ಕ್ರಾಂತಿಕಾರಿ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವೇನು 3 ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ. ಎಷ್ಟೋ ಜನಕ್ಕೆ ಅನಿಸುತ್ತೆ ಸರ್ಕಾರದ ಹತ್ರ ಬಜೆಟ್ ಇಲ್ಲ ರೀ, ಸುಮ್ಮನೆ ಪಾಪ ಸರ್ಕಾರಕ್ಕೆ ಶಿಕ್ಷಣ ಏನು ಸ್ಕಾಲರ್ಶಿಪ್ ಕೊಡೋದಕ್ಕಾಗಲ್ಲ, ಗೊತ್ತಿಲ್ಲ ನಿಮಗೆ, ಸರ್ಕಾರದ ಮೇಲೆ ಎಷ್ಟು ಅಂತ ಹೊರೆ ಹಾಕ್ತೀರಾ ನೀವು, ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ. ಎಷ್ಟೋ ಸಲ ನಮ್ಮ ಟೀಚರ್ಸ್ಗಳು ಕೂಡ ನಮ್ಮ ಪೇರೆಂಟ್ಸ್ಗಳು ಕೂಡ ಇದೇ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ಟೂಡೆಂಟ್ಸ್ ಮನಸ್ಸಲ್ಲೂ ಕೂಡ ಸ್ಕಾಲರ್ಶಿಪ್ ಏನೋ ಭಿಕ್ಷೆ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸ್ಕಾಲರ್ಶಿಪ್ ಅನ್ನೋದು ಭಿಕ್ಷೆ ಅಲ್ಲ ಸ್ನೇಹಿತರೆ. ನಾವು ಸರ್ಕಾರಕ್ಕೆ, ಇಡೀ ದೇಶದ ಜನಗಳು ಪ್ರತಿ ದಿವಸ ನಾವು ತಗೊಳ್ಳೋ ₹1 ಚಾಕ್ಲೇಟ್ ಆಗಿರ್ಬೋದು, ಒಂದು ಪೆನ್ಸಿಲ್, ಒಂದು ಪೆನ್ನು, ಏನೇ ತಗೊಳ್ಳಿ ಟ್ಯಾಕ್ಸ್ ಕೈನ ಕಟ್ತೀವಿ. ನಾವು ಕಟ್ಟೋ ಟ್ಯಾಕ್ಸ್ನ ವಾಪಸ್ ನಮಗೆ ಕೊಡಬೇಕಾಗಿರೋದು ಸರಿಯಾದ ಶಿಕ್ಷಣವನ್ನ ವ್ಯವಸ್ಥೆನಲ್ಲಿ ಏನೇನೆಲ್ಲ ಕೊಡಬೇಕು, ಬೆನಿಫಿಟ್ಸ್ನ ಕೊಡಬೇಕು, ಹಾಗೆ ಒಳ್ಳೆ ಆರೋಗ್ಯನ ಕೊಡಬೇಕಾಗಿರೋ ಸರ್ಕಾರದ ಕರ್ತವ್ಯ. ಆದರೆ ಇವತ್ತು ಸರಿಯಾಗಿ ಸರ್ಕಾರಿ ಕಾಲೇಜುಗಳು ಅಥವಾ ಸ್ಕೂಲ್ಗಳಲ್ಲಿ ನೀವು ನೋಡಿ, ಬಿಲ್ಡಿಂಗ್ ಇಲ್ಲ, ಟೀಚರ್ಸ್ ಇಲ್ಲ. ಇಡೀ ನಮ್ಮ ಗೌರ್ಮೆಂಟ್ ಕಾಲೇಜ್ ಏನಿದೆ, ಗೆಸ್ಟ್ ಲೆಕ್ಚರ್ಸ್ಗಳ ಮೆಜಾರಿಟಿ ಇದ್ದಾರೆ, ಅವ್ರಗಳನ್ನ ಪರ್ಮನೆಂಟ್ ಮಾಡ್ಕೊಳ್ಳಲ್ಲ. ಮಕ್ಕಳಿಗೆ ಕೊಡಬೇಕಾಗಿರೋ ಸ್ಕಾಲರ್ಶಿಪ್ ಇಂದ ಏನಾಗುತ್ತೆ ಅಂತ ಯೋಚನೆ ಮಾಡ್ತೀವಿ ನಾವು. ಆದರೆ ಫ್ರೆಂಡ್ಸ್, ಸ್ಕಾಲರ್ಶಿಪ್ ಎಷ್ಟೋ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣದ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಒಂದು ಆಸೆನ ಹುಟ್ಟಿಸುವಂಥದ್ದು. ಯಾಕಂದ್ರೆ ಎಷ್ಟೋ ನಮ್ಮ ದೇಶದ ಜನಗಳು ಪ್ರತಿ ದಿವಸ ₹20 ಜೀವನ ಮಾಡುವಂತ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀವಿ. ಇಡೀ ದಿವಸ ಅವ್ರ ಜೀವನದ ಖರ್ಚು ಎಷ್ಟು ಅಂದ್ರೆ ₹20 ಅಷ್ಟೇ ಮಾಡೋಕ್ಕಾಗೋದು. ನಮ್ಮ ದೇಶದಲ್ಲಿ ಪ್ರತಿ ದಿವಸ 7,000ಕ್ಕೂ ಹೆಚ್ಚು ಜನ ಹಸಿವೆಯಿಂದ ಸಾಯ್ತಾ ಇದ್ದಾರೆ. ಅವರಿಗೊಂದು ಮೊಟ್ಟೆ ತಗೊಂಡು ತಿನ್ನೋದಕ್ಕೂ ಕೂಡ ಆಗಲ್ಲ, ಅಷ್ಟು ಕೆಟ್ಟ ಪರಿಸ್ಥಿತಿಲಿ ಇದ್ದೀವಿ. ಆದ್ರೆ ಯಾವುದೇ ಪರಿಸ್ಥಿತಿ ಇದ್ರೂ ನಮಗೆ ಕೊಡಬೇಕಾಗಿರೋ ಟ್ಯಾಕ್ಸ್ನ ಸರ್ಕಾರ ಬಿಡ್ತಾ ಇದೆಯಾ? ಅದೇ ನೋಡಿ, ಟಾಟಾ, ಬಿರ್ಲಾ ಇಂಥವ್ರುಗಳಿಗೆ ಎಕ್ಸಾಮ್ಷನ್ ಮಾಡುತ್ತೆ ಟ್ಯಾಕ್ಸ್ಗಳನ್ನ. ಆದ್ರೆ ರೈತ ಒಂದು ಕಂತು ಏನಾದ್ರೂ ಕಟ್ಟಿಲ್ಲ ಅಂತ ಹೇಳಿದ್ರೆ ಸಾಲನ ಅವ್ರ ಮನೆ ಜಪ್ತಿ ಮಾಡ್ತಾರೆ, ಆಸ್ತಿ ಜಪ್ತಿ ಮಾಡ್ತಾರೆ. ನಾವೊಂದು ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಕನೆಕ್ಷನ್ ಕಿತ್ತು ಹಾಕ್ತಾರೆ. ಹಿಂಗೆಲ್ಲ ಮಾಡುವಂಥದ್ದು. ನಮಗೆ ಕೊಡಬೇಕಾಗಿರೋ ಬೆನಿಫಿಟ್ಸ್ಗಳನ್ನ ಕೇಳಬೇಕಾದ್ರೆ ಯಾಕೆ ಸರ್ಕಾರಕ್ಕೆ ಆ ಒಂದು ಆಸಕ್ತಿ ಇರಲ್ಲ? ಇಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡುವಂಥದ್ದನ್ನ ಇಲ್ಲಿಗೆ ನಾವು ಬಿಡಲ್ಲ. ಇದಿವತ್ತು ಸಾಂಕೇತಿಕವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ನಮ್ಮ ಹೋರಾಟ ಇನ್ನೂ ಮುಂದುವರಿಯುತ್ತೆ. ಇವತ್ತು ನಾವು ಕೆಲವೇ ಮಂದಿ ಬಂದಿದ್ದೀವಿ, ನಾಳೆ ಇಡೀ ಕಾಲೇಜ್ ಎದ್ಬರೋ ಥರ ನಾವು ಹೋರಾಟವನ್ನ ಕಟ್ತೀವಿ. ಹಾಸ್ಟೆಲ್ ನಮ್ಮ ಹಕ್ಕು, ನಮ್ಮ ಹಕ್ಕು. ಹಾಸ್ಟೆಲ್ ನಮ್ಮ ಹಕ್ಕು, ನಮ್ಮ ಹಕ್ಕು. ನಮ್ಮ ಹಕ್ಕು, ನಮ್ಮ ಹಕ್ಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲ ಹಳ್ಳಿಗಳಿಗೂ ಬಸ್ ಸೌಕರ್ಯ ನೀಡಲೇಬೇಕು, 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 ನೀಡಲೇಬೇಕು. ಎಲ್ಲ ಹಳ್ಳಿಗಳಿಗೂ ಬಸ್ ಸೌಕರ್ಯ ನೀಡಲೇಬೇಕು, 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 ನೀಡಲೇಬೇಕು. ಸ್ಕಾಲರ್ಶಿಪ್ ನಮ್ಮ ಹಕ್ಕು, ನಮ್ಮ ಹಕ್ಕು. ನಮ್ಮ ಹಕ್ಕು, ನಮ್ಮ ಹಕ್ಕು. ಈ ಕೂಡಲೇ ಬಾಕಿ ಇರುವ ಸ್ಕಾಲರ್ಶಿಪ್ ಅನ್ನು ವಿತರಿಸಿ, 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 ವಿತರಿಸಿ. ವಿದ್ಯಾರ್ಥಿ ಐಕ್ಯತೆ ಚಿರಾಯುವಾಗಲಿ, 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 ಚಿರಾಯುವಾಗಲಿ. ವಿದ್ಯಾರ್ಥಿಗಳ ಐಕ್ಯತೆ ಚಿರಾಯುವಾಗಲಿ, 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 ಚಿರಾಯುವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸ್ಕಾಲರ್ಶಿಪ್ ನಮ್ಮ ಹಕ್ಕು, ನಮ್ಮ ಹಕ್ಕು.
ನಮ್ಮ ಹಕ್ಕು ನಮ್ಮ ಹಕ್ಕು ಸ್ಕಾಲರ್ಶಿಪ್ ನಮ್ಮ ಹಕ್ಕು ನಮ್ಮ ಹಕ್ಕು. ನಮ್ಮ ಹಕ್ಕು ನಮ್ಮ ಹಕ್ಕು ಎಲ್ಲ ಹಳ್ಳಿಗಳಿಗೂ ಬಸ್ ಸೌಕರ್ಯವನ್ನು ನೀಡಲೇಬೇಕು ನೀಡಲೇಬೇಕು. ನೀಡಲೇಬೇಕು ನೀಡಲೇಬೇಕು ವಿದ್ಯಾರ್ಥಿ ವೇತನವನ್ನು ಒದಗಿಸಿ ಒದಗಿಸಿ. ಒದಗಿಸಿ ಒದಗಿಸಿ ಎಐಡಿಎಸ್ಒ ಜಿಂದಾಬಾದ್. ಎಸ್ ಸಿಂದಾಬಾದ್ ಎಐಡಿಎಸ್ಒ ಜಿಂದಾಬಾದ್. ಎಸ್ ಸಿಂದಾಬಾದ್ ಬೇಕೇ ಬೇಕು. ನ್ಯಾಯ ಬೇಕು. ಹಾಸ್ಟೆಲ್ ಫೆಸಿಲಿಟಿನ ಹೆಚ್ಚು ಮಾಡಬೇಕು ಸರ್ಕಾರದಿಂದ ಬಂದಿದೆ ಆದರೆ ಬರ್ತೀನಿ ಅಂತ